ರಿಲೀಸ್ಗೂ ಮುನ್ನವೇ ಬರೀ ಟೈಟಲ್ ಲಾಂಚ್ಗೆ ಹಬ್ಬದ ರೀತಿ ಕ್ರೇಜ್ ಸೃಷ್ಟಿಸಿದ ಸಿನಿಮಾ ಕ್ರಾಂತಿ. ಡಿ ಬಾಸ್ ಅವರ 55ನೇ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಹಾಗೆ ಕ್ರಾಂತಿ ಚಿತ್ರಕ್ಕೆ ನಾಯಕಿ ಯಾರು ಅನ್ನೋ ಬಗ್ಗೆಯೂ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ. ಈ ಪೈಕಿ 2 ಹೆಸರುಗಳು ಬಲವಾಗಿ ಕೇಳಿಬರ್ತಿದೆ. ಹೌದು, ಮೊದಲಿಗೆ ಸಿಕ್ಕಾಪಟ್ಟೆ ಕೇಳಿ ಬರ್ತಿದ್ದ ಹೆಸರು ಅಂದ್ರೆ ರಶ್ಮಿಕಾ ಮಂದಣ್ಣ. ಯಜಮಾನ ಚಿತ್ರದ ತಂಡವೇ ಕ್ರಾಂತಿ ಚಿತ್ರವನ್ನು ನಿರ್ಮಿಸೋದ್ರಿಂದ ಕ್ರಾಂತಿಯಲ್ಲೂ ಡಿ ಬಾಸ್ಗೆ ರಶ್ಮಿಕಾ ಮಂದಣ್ಣ ಜೋಡಿಯಾಗ್ತಾರೆ ಎನ್ನುವ ಮಾತುಗಳು ಕೇಳಿಬಂದಿತ್ತು. ಆದರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಯಿತು. ಯಾರನ್ನೇಯಾದ್ರೂ ಹೀರೋಯಿನ್ ಹಾಕಿ, ಆದರೆ ರಶ್ಮಿಕಾ ಬೇಡ ಅನ್ನೋ ಮಾತುಗಳು ಡಿ ಫ್ಯಾನ್ಸ್ ವಲಯದಿಂದಲೂ ಕೇಳಿಬಂದಿತ್ತು. ಮತ್ತೊಂದೆಡೆ ರಶ್ಮಿಕಾಗೆ ಕನ್ನಡದಲ್ಲಿ ಸಿನಿಮಾ ಮಾಡಲು ಪುರ್ಸೊತ್ತಿಲ್ವಂತೆ. ಪುರುಷರ ಒಳ ಉಡುಪಿನ ಜಾಹೀರಾತಿನಲ್ಲೂ ಬಣ್ಣ ಹಚ್ಚೋಕೆ ಟೈಮ್ ಅಡ್ಜಸ್ಟ್ ಮಾಡುವ ನಟಿಗೆ ಬಣ್ಣದ ಲೋಕಕ್ಕೆ ಪರಿಚಯಿಸಿದ ಮಾತೃಭಾಷೆ ಕನ್ನಡದಲ್ಲಿ ಅಭಿನಯಿಸೋಕೆ ಟೈಮ್ ಇಲ್ಲ, ಬಿಟ್ಟಾಕಿ. ಕಾಂಜಿ ಪೀಂಜಿಗಳ ಬಗ್ಗೆ ಮಾತನಾಡಿದ್ರೆ ನಂಬಾಯಿನೇ ಹಾಳು. ಅದ್ಯಾವ ಸೀಮೆ ಹೀರೋಯಿನ್ ಅಂತ ಬಾಸ್ ಸಿನಿಮಾಗೆ ಅಭಿನಯಿಸಬೇಕು? ಅಭಿಮಾನಿಗಳೇ ಬೇಡ ಅಂದಮೇಲೆ ಈಕೆದ್ದೇನಿದೆ? ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ನೀಡಿದ ಪ್ರೀತಿ ಪ್ರೋತ್ಸಾಹ ಅಗಾಧ. ನಿಮ್ಮ ಬೆಂಬಲದೊಂದಿಗೆ ನಾವು ಇಲ್ಲಿಯ ತನಕ ಬಂದಿದ್ದೀವಿ. ಸಿನಿಮಾಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀವಿ. ಇದೀಗ ನಮ್ಮದೇ ತಂಡದಿಂದ ಕೋಸ್ಟಲ್ ಪ್ಲಸ್ ಯೂಟ್ಯೂಬ್ ಚಾನಲ್ ಶೀಘ್ರದಲ್ಲೇ ಲೋಕಾರ್ಪಣೆಗೊಳ್ಳಲಿದೆ. ಇದರ ಮೂಲಕ ಪ್ರಪಂಚದಲ್ಲಿ ನಡೆದ ಕುತೂಹಲಕಾರಿ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಲು ಇಚ್ಛಿಸಿದ್ದೇವೆ. ಕೋಸ್ಟಲ್ ಕನ್ನಡಕ್ಕೆ ನೀವು ನೀಡಿದ ಪ್ರೀತಿ ಪ್ರೋತ್ಸಾಹದಂತೆ ಕೋಸ್ಟಲ್ ಪ್ಲಸ್ಗೂ ನಿಮ್ಮ ಪ್ರೀತಿ ಬೆಂಬಲ ಅತ್ಯಗತ್ಯ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ನಮಸ್ಕಾರ. ಇನ್ನು ಇದೀಗ ಕ್ರಾಂತಿಗೆ ನಾಯಕಿ ಎಂದು ಆಶಾ ಭಟ್ ಅವರ ಹೆಸರು ಕೂಡ ಕೇಳಿಬರ್ತಿದೆ. ರಾಬರ್ಟ್ ಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿದ ಆಶಾ ಭಟ್ ಎಲ್ರಿಗೂ ಇಷ್ಟವಾಗುವ ನಟಿ. ಯಾವ ಹಮ್ಮು ಬೆಮ್ಮು ಇಲ್ಲದೆ ಪಕ್ಕಾ ಕನ್ನಡದ ಹುಡುಗಿ. ರಾಬರ್ಟ್ ಅಷ್ಟು ದೊಡ್ಡ ಸಕ್ಸಸ್ ಕಂಡ್ರು ಆರಂಭದಲ್ಲಿ ಹೇಗಿದ್ರೋ ಅದೇ ರೀತಿ ಆಶಾ ಭಟ್ ಅವರನ್ನು ಈಗಲೂ ಕಾಣ್ಬೋದು. ಹೀಗೆ ಒಂದಿಷ್ಟು ಮಾತುಗಳು ಗಾಂಧಿನಗರದಿಂದ ಕೇಳಿಬರ್ತಿದೆ. ಇನ್ನು ಅಭಿಮಾನಿ ವಲಯದಿಂದಲೂ ಅಣ್ಣನ ಮುಂದಿನ ಕ್ರಾಂತಿಗೆ ಆಶಾ ಭಟ್ ನಾಯಕಿಯಾದರೆ ಚೆನ್ನಾಗಿರುತ್ತೆ ಎನ್ನುವ ಮಾತುಗಳು ಕೇಳಿಬರ್ತಿದೆ. ಇವೆಲ್ಲವನ್ನು ಗಮನಿಸುವಾಗ ಕ್ರಾಂತಿಗೆ 70% ಆಶಾ ಭಟ್ ಅವರೇ ನಾಯಕಿಯಾಗ್ಬೋದು ಅನ್ನೋದು ಸಿನಿ ಪಂಡಿತರ ಮಾತು. ಇನ್ನು ಈ ಬಗ್ಗೆ ನಿರ್ಮಾಪಕಿ ಶೈಲಜಾ ಹಾಗೆ ನಿರ್ದೇಶಕ ಹರಿಕೃಷ್ಣ ಅವರು ಮಾಹಿತಿಯನ್ನು ಎಲ್ಲೂ ಹೊರಬಿಟ್ಟಿಲ್ಲ. ಹೀಗಾಗಿ ಕ್ರಾಂತಿಗೆ ನಾಯಕಿ ಯಾರಾಗ್ತಾರೆ ಎನ್ನುವುದು ಬಹುದೊಡ್ಡ ಪ್ರಶ್ನೆ. ನಿಮ್ಮ ಪ್ರಕಾರ ಕ್ರಾಂತಿಗೆ ಯಾರು ನಾಯಕಿಯಾದರೆ ಚಂದ? ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.